ಬ್ಯಾರಿ ವಾರ್ತೆಗೆ ಮರ್ಹಬಾ ನಾನು ಅನ್ಸಾರಿ ನೋಡಿ ಸುದ್ದಿ ಉಲ್ಲರಿಪು ಹಜರತ್ರೆ 10ನೇ ಕ್ಲಾಸ್ ರೆ ಮಕ್ಕಳೇ ಸಾಧನೆಗೆ ಚಮ್ಮನತ್ತೆ ಸಂದೋಲ ಹರೇಕಳ ಅಡ್ಡಿಯಾರ್ ಸಂಕತೆ ಎಡಂಗೇನು ಗಂಟೆಗಟ್ಟಲೆ ಬೋಟಲ್ ಜುತ್ತಿತ್ತು ಖಾದರ್ 9 ಕೆರೆ ಸ್ಕೂಲ್ ಮಕ್ಕಳೇ ಕೈ ಸೇರಿತ್ತು ಡೈಮಂಡ್ ಸ್ಪೋರ್ಟ್ಸ್ ರೇ ಎಲ್ದ್ರೆ ಬುಕ್ ಹರೇಕಳ ರಾಮಕೃಷ್ಣ ಶಾಲೆಯಲ್ಲಿ ಶುರುವಾಯಿತು ಮಕ್ಕಳೇ ಸರ್ಕಾರತೆ ದರ್ಬಾರ್ ಕಡಲ ಮುಟ್ಟ ಗಿಡಿರೆ ಕಣ್ಣು ಪರ್ರ ಎತ್ತಂಗಳ ಜೀಮೋಲಿಕು ಗೃಹ ರಕ್ಷಕ ಗುಂಪು ತಯಾರ್ ಕುದುರೆ ಮುಖ ಇರುಂಬು ಕಂಪನಿ ಬಿಕ್ಕವು ಕೇಂದ್ರ ಸರ್ಕಾರ ಆಲೋಚನಾ ಇದು ಖಾದರ್ರೆ ಸಂಶಯ ಸಂಘಟನೆ ಕೂಡಾಟ ರಾಯಬುಟ್ಟು ಓಡಿತ್ತು ಹುಲಿಯ ಪೊಲೆನೆ ಮುಟ್ಟತ್ತೆ ಕಾಟ 10ನೇ ಕ್ಲಾಸ್ ಮಕ್ಕ ಸಾಧನೆಗೆ ಅದರ ಕೊಸಿಯೇ ಬೇರೆ ಹಂಗಂತೇವ್ರ ಸಾಧನೆ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಅಲ್ಲಿಯಲ್ಲೇ ಹಜರತ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮಕ್ಕ ಹಾಕಿರೋರು ಈ ಮಕ್ಕಗೆ ಆಧಾರತೆ ಚಮ್ಮನತೆ ಲೇಸ್ ನನ್ನದು ಎತ್ತರ ಬೆಲೆ ಆಲಾಯಂಗ್ ಅದಕ್ಕೆ ತೆರುಕಾಟದು ಸುರುತೆ ಪಡೆಯತಿಕ್ಕರು ನಂಗೆ ಆ ಪತ್ರೆ ಸುರುತೆ ಪಡೆಯಲು ಜಾಗ್ರತೆ ಹಾಕಿಂಗ್ ಪಿನ್ನತೆ ಪಡಿ ಬತ್ತವು ಏದೋರು ಕಷ್ಟ ಅವಲ್ಲ ಮಾಸ್ಟರ್ ಟೀಚರ್ ಅಂಗಲೆ ಕೋಸಿಸ್ ಮೇನತ್ಕೊಂಡು ಇಂಡು ಹಜರತ್ ಸ್ಕೂಲ್ ಮಕ್ಕ SSLC ಚಮ್ಮೆ ಮಾರ್ಕ್ ಎಡ್ತದ್ದು ನಂಗಲೆ ಸಂಸ್ಥೆಗೆ ಪೇರು ಕೊಂಡರಾರು ಈ ಮೇನತ್ ಮುನ್ನಲ್ತೆ ಪಡಿಪು ಸಾಕಾರ ಆಯ್ತಿಕ್ಕರುಂಟು ಸೈಯದ್ ಮದನ್ ದರ್ಗತಿ ತಲೆಮುಪ್ಪ ಅಬ್ದುಲ್ ರಶೀದ್ ಹಾಜಾರ್ ಅಭಿಪ್ರಾಯ ಚಂತು ಸಣ್ಣ ಮಗು ಇರುವಾಗ ಇಲ್ಲಿ ಬಂದು ಈ ನಮ್ಮ ಶಿಕ್ಷಕರು ಬಹಳ ಪ್ರೀತಿಯಿಂದ ಪಾಲನೆ ಮಾಡಿ ನಿಮಗೆ ಶಿಕ್ಷಣವನ್ನು ನೀಡಿ ಇವತ್ತು 10ನೇ ತರಗತಿವರೆಗೆ ನೀಡುವಾಗ ಜಸ್ಟ್ ಪಾಸ್ ಆದವರು ಇದ್ದಾರೆ, ಅದಕ್ಕಿಂತ ಸ್ವಲ್ಪ ಫಸ್ಟ್ ಕ್ಲಾಸ್ ಬಂದವರು ಇದ್ದಾರೆ, ಸೆಕೆಂಡ್ ಕ್ಲಾಸ್ ಬಂದವರು ಇದ್ದಾರೆ. ನೀವು ಟಾಪರ್ಸ್ ಇದ್ದೀರಿ. ಟೀಚರ್ಸ್ಗಳ ಆ ಒಂದು ಬೋಧನೆಯ ರೀತಿಯಿಂದ ನೀವು ಅದನ್ನು ನಿಮ್ಮ ಮನಸ್ಸಲ್ಲಿ ಕರಗತ ಮಾಡಿಕೊಂಡು ನೀವು ಇವತ್ತು ಉನ್ನತ ಸ್ಥಾನಕ್ಕೆ ಬಂದಿದ್ದೀರಿ. ಅದೇ ರೀತಿ ನೀವು ಇಲ್ಲೇ ಇದ್ದರೂ ಕೂಡ ಆ ಒಂದು ಸ್ಥಾನಮಾನ ನಮ್ಮ ವಿದ್ಯಾಸಂಸ್ಥೆಗೆ ಬರ್ತಿತ್ತು. SSLC ಪರೀಕ್ಷೆಯಲ್ಲಿ ಚಮ್ಮೆ ಮಾರ್ಕೆಟ್ ಸೈಯದ್ ಮದನ್ ಚಾರಿಟೇಬಲ್ ಟ್ರಸ್ಟ್ ನಡಪಾಟದಾಯೆ ಅಬ್ಬಕ್ಕ ಸರ್ಕಲ್ ಮುಟ್ಟಲ್ಲಿ ಹಜರತ್ ಸೈಯದ್ ಮದನಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮಕ್ಕಳು ಆಧಾರಿಕರೆಯಲ್ಲಿ ಹೆಸರೇ ತಲೆಮೂಪ ಆಯಿತು ಹಾಜರು ಮುಂಡಿತು. ಕ್ಲಸ್ಟರ್ BRP ಸುಷ್ಮಾ ಮುಂಡಿತು. ಈ ಮಕ್ಕಳ ಸಾಧನೆ ಮುನ್ನಲ್ತೆ ಮಕ್ಕಳಿಗೆ ಮಾದರಿಯಾಯಿರು. ಸಾಧನೆ ಯಾಕೆ ಮಕ್ಕ ಆದರೆ ಮುನ್ನಲ್ತಿಗೆ ಒಲಿಚಿತ್ತು ದೇಶವಿನ ಸಮಾಜತ್ತಿಗೆ ಇನಾಮ್ ಕೊಡ್ಕೊಂಡು ಉಂಚುಂಟು. ಅಲ್ಲಿ ಹುಡುಗರ ಸಂಖ್ಯೆ, ಇಲ್ಲಿ ಹುಡುಗಿಯರ ಸಂಖ್ಯೆ, ಹುಡುಗಿಯರದೇ ಮೇಲುಗೈ, ಆದರೂ ಹುಡುಗರು ಕೂಡ ಅದಕ್ಕೆ ಪೈಪೋಟಿಯನ್ನು ಕೊಟ್ಟಿರುವಂಥದ್ದು. 8 ಜನ ಸುಮಾರು ಇದ್ದಾರೆ, ಇಲ್ಲಿ 12 ಜನ ಹುಡುಗಿಯರು ಇರುವಂಥದ್ದು. ನಿಮ್ಮ ಸಾಧನೆ ಏನಿದೆ ಅದು ಮುಂದಿನ ಪೀಳಿಗೆಗೆ ಒಂದು ಮಾದರಿಯಾಗಿರಬೇಕು. ನಿಮ್ಮ ಕನಸುಗಳು ಮತ್ತು ನಿಮ್ಮ ಭವಿಷ್ಯದ ಗುರಿ ಎಲ್ಲವೂ ಕೂಡ ಕನಸುಗಳು ನನಸಾಗಲಿ ಮತ್ತು ನೀವು ನಿಮ್ಮ ಸಮಾಜಕ್ಕೆ ನಿಮ್ಮ ದೇಶಕ್ಕೆ ಒಂದು ಕೊಡುಗೆಯನ್ನು ಕೊಡುವಂಥವರಾಗಿ ಮುಂದಿನ 10 ವರ್ಷಗಳ ನಂತರ ಮತ್ತೊಮ್ಮೆ ನೀವೆಲ್ಲ ಸೇರಿ ಇಲ್ಲಿನ ಆಗಿನ ವಿದ್ಯಾರ್ಥಿಗಳನ್ನು ಇದೇ ರೀತಿ ಸನ್ಮಾನಿಸುವಂಥ ಅವಕಾಶ ನಿಮಗೂ ಒದಗಿ ಬರಲಿ ಅಂತ ಹೇಳ್ತಾ ಅನುದಾನಿಕ ಪ್ರಾಥಮಿಕ ಸ್ಕೂಲ್ ಮಾಸ್ಟರ್ ಮಾರೆ ಸಂಗತಿ ಜನ್ನಾಮತೆ ತಲೆಮುಪ್ಪ MH ಮಲಾರ್ ಮುಂಡಿತು. ಸಾಧನೆ ಪೆರತುಲ್ ಚಮ್ಮೆ ಆಲ್ಮಾರೆ ಕೋಸಿ ಸಿಕ್ಕರು ನಂಗೆ ಬೆಳ್ಳಿಯೊಂಡು ಪೋಂಬು ಮನಸ್ಸುಲ್ಲೇ ಗತ್ತು ಅಹಂಕಾರ ನಂಜು ಅರ್ಥ ದೂರ ಹಾಕೋನವರು ಇಂಡು ಸಮುದಾಯತೆ ಪೆಣ್ಮಕ್ಕ ಪಡಿಪುಲ್ಲು ಮೇಲ್ಪೋಯಿಂಟುಲ್ಲಾರು ಇಂಗನಿಕ್ಕ ಮೊತ್ತಗೂ ನಂಗಲೆ ಪಡಿಪುರ ಬಿಸಾಯತ್ತು ನಂಗಮೇ ಬಾರಿ ಜಾಗ್ರತೆಯಲ್ಲಿ ತೀರ್ಮಾನ ಇಟ್ಕೊಂಡು ಅವರು ತಿರುಪಾಟಿ. ಇವತ್ತು ನಮ್ಮ ಹುಡುಗಿಯರು ಸಮುದಾಯದ ನಮ್ಮವಾಗಿನ ಹುಡುಗಿಯರು ಬಹಳ ಮುಂದೆ ಬರ್ತಾ ಇದ್ದಾರೆ. ಅವರಿಗೆ ನನ್ನ ಕಿವಿಮಾತಿಷ್ಟೇ, ಹುಡುಗಿಯರು ಬಹಳ ಎಚ್ಚೆತ್ತುಕೊಂಡು ನೀವು ಮುಂದೆ ಹೋಗಬೇಕು. ಎಲ್ಲೂ ಕೂಡ ಯಾರ ರಾಜಕೀಯ ವಿಚಾರಕ್ಕಾಗಲಿ ಅಥವಾ ಯಾವ ಉದ್ದೇಶಕ್ಕೋಸ್ಕರವಾಗಿ ನಾವು ಮಾತನಾಡುವ ಸಂದರ್ಭದಲ್ಲಿ ನಿಮ್ಮದಾದಂಥ ಪ್ರಬುದ್ಧವಾದಂಥ ಸ್ವತಂತ್ರವಾದಂಥ ನಿಲುವನ್ನು ತೆಗೆದುಕೊಳ್ಳುವಾಗ ಎಚ್ಚರಿಕೆಯಲ್ಲಿ ಕ್ರಮ ವಹಿಸಬೇಕು. ನಮ್ಮನ್ನು ಇವತ್ತು ರಾಜಕೀಯಕ್ಕೆ ಎಳೆಯುವಂಥ ಅನೇಕರಿದ್ದಾರೆ. ಇವತ್ತು ಅದರಲ್ಲಿ ನೀವೆಲ್ಲ ಎಚ್ಚೆತ್ತುಕೊಂಡು ಹೋದಾಗ ಖಂಡಿತವಾಗಿಯೂ ನಿಮ್ಮ ಪ್ರತಿಭೆಗಳು ಅರಳಲಿಕ್ಕೆ ತುಂಬಾ ಅವಕಾಶಗಳಿವೆ. ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಜನ್ನಾಮತೆ ತಲೆಮುಪ್ಪ ಮುಸ್ತಫಾ ಅಬ್ದುಲ್ಲಾ ಸುರುತೆ ಫಲ್ಕ ಮುಂಡಿತ್ತು. ಈ ಕಾರ್ಯಕ್ರಮ ಮಾಡಿದ್ದೇನೆಂದರೆ ನಮ್ಮ ಮಕ್ಕಳ PUC ಹೋಗುವ ಮಕ್ಕಳ ಮುಂದಿನ ಭವಿಷ್ಯ. ಈಗ ನೋಡಿ SSLCಯಲ್ಲಿ ನಿಮಗೆ ಇಷ್ಟು ಅತ್ಯಂತ ಅಂಕ ಸಿಕ್ಕಿ ನೀವೊಂದು ಖುಷಿಯಾಗಿದ್ದೀರಿ. ನಾವೇನು ಮಾಡೋಣ ಈಗ PUCಯಲ್ಲಿ ಏನು ತೆಗೆಯುತ್ತೆ ಅಂತ ಕೇಳುವಾಗ ನಾನು ಅದು ಮಾಡ್ತೇನೆ, ನಾನು ಡಾಕ್ಟ್ರು ಮಾಡ್ತೇನೆ, ನಾನು ಇಂಜಿನಿಯರ್ ಮಾಡ್ತೇನೆ, ನನ್ನ ಎಂತೆಲ್ಲ ಕನಸು ನಮ್ಮಲ್ಲಿ ಇರ್ತದೆ. ಎಲ್ಲರಿಗೂ ಬರೋದು ಸಹಜ. ಅದು ಕನಸು ಇಂಪಾರ್ಟೆಂಟ್ ಅಲ್ಲೇ ಅಲ್ಲ, ನಮ್ಮ ಸಾಧನೆ ಇಂಪಾರ್ಟೆಂಟ್. ನಮಗೆ ಯಾವುದು ಕಾಲೇಜ್ ಹೆಸರಲ್ಲಿ ಕಾಲೇಜ್ ಇಂಪಾರ್ಟೆಂಟ್ ಅಲ್ಲ, ನಮ್ಮ ಎಜುಕೇಷನ್ ನಮಗೆ ಇಂಪಾರ್ಟೆಂಟ್. ನಾನು ಕಲಿಯುವ ಎಜುಕೇಷನ್, ನಾವು ಮುಂದೆ ಹೋಗುವ ದಾರಿಯನ್ನು ನೋಡಿದರೆ ಅದೇ ನಮಗೆ ಇಂಪಾರ್ಟೆಂಟ್ ಆಗಿರ್ತದೆ. ಬಾನ್ಯಕಾರಯೇ ಹಸೈನಾರ್ ಎವರ್ ಗ್ರೀನ್ ಉಳ್ಳಾಲ ನಗರಸಭೆ ಜನ್ನಾಮತೆ ತಲೆಮುಪ್ಪ UP ಅಯೂಬ್ ಮಂಚಿಲ ಚಾರಿಟೇಬಲ್ ಟ್ರಸ್ಟ್ ಜನ್ನಾಮತೆ ತಲೆಮುಪ್ಪ ಇಬ್ರಾಹಿಂ ಕಾಕೆತೋಟ ಸುರುತೆ ಕಾರ್ಯದರ್ಶಿ AK ಮೊಹಿದ್ದೀನ್ UK ಹಸೈನಾರ್ 9 ಕೆರೆ ಟಿಪ್ಪು ಸುಲ್ತಾನ್ ಕಾಲೇಜಿನ ಪ್ರಿನ್ಸಿಪಾಲ್ ಅಬ್ದುಲ್ ರಹಮಾನ್ ITI ಕಾಲೇಜಿನ ಪ್ರಿನ್ಸಿಪಾಲ್ ವಿಶ್ವರಾಜ್ ಚಾರಿಟೇಬಲ್ ಟ್ರಸ್ಟ್ ಅಡಿಲುಲ್ಲೆ ಬೇರೆ ಬೇರೆ ಸ್ಕೂಲ್ಲೆ ಬೆಲೆ ಟೀಚರಾಯೇ ಪವಿತ್ರ ನಸೀಮಾ ಭಾರತಿ ರಸೂಲ್ ಖಾನ್ ಹಜರತ್ ಸ್ಕೂಲ್ಲೆ ಸಂಚಾಲಕ T ಇಬ್ರಾಹಿಂ ಕ್ಲಸ್ಟರ್ CRP ಮೋಹನ್ ಅನುದಾನಿತ ಪ್ರೈಮರಿ ಸ್ಕೂಲ್ಲೆ ಮಾಸ್ಟರ್ ಮಾರೆ ಸಂಗತೆ ಜಿಲ್ಲರೆ ತಲೆಮುಪ್ಪ KMK ಮಂಜನಾಡಿ ಜನ್ನಾಮತೆ ತಲೆಮುಪ್ಪ MH ಮಲಾರ್ ಅರಬಿ ಸ್ಕೂಲ್ಲೆ ಉಸ್ತಾದ್ ಖಲೀಲ್ ಸಾದಿನ್ನಾರ್
ಬೆಲೆ ಮಾಸ್ಟರ್ ಇಮ್ತಿಯಾಜ್ ಬಿರ್ದರ್ ಮರ್ಹಬ ಚೊಂತು ಲೋಲಾಕ್ಷಿ ಟೀಚರ್ ನನ್ನಿ ಚೊಂತು ಅರ್ಪಿತಾ ಟೀಚರ್ ಲೇಸ್ ನಡಪಾಟಿತ್ತು. ಶಾಸಕ ಯುಟಿ ಖಾದರ್ ಬಿಲ್ಜಿ ಕಿನೋಯ್ ಹರೇಕಲ್ಟೆ ಅಡ್ಡಿಯಾರ್ಗ್ ಸಂಕ ಪಿನ್ನೆ ಡ್ಯಾಮ್ ಸೊರಪನಿ ನಡ್ಡೊಂಟುಂಡು. ಈ ಸೊರಪನಿಲು ಉಳಿಯ ಪಿನ್ನೆ ಚುತ್ತುಮುತ್ತಿರ ಮುಂಜೊಂಟುಂಡು ಚೊಲ್ರೆ ಅವ್ರು ದೂರು ಕೇಟ ಬಂದುಂಟುಂಡು. ಅಂಗನೆ ತಿಕ್ಕಮುತ್ತುಕು ಶಾಸಕ ಖಾದರ್ ಬೋಟುಲು ಚುತ್ತಿತ್ತು ಈರಾಯ್ತೆ ಸಮಸ್ಯೆ ತೆರೆದಿತ್ತು. ಪಾವೂರು ಹರೇಕಳ ಗ್ರಾಮത്തിൽ ഉയർച്ച പിന്നെ ಬೇರೆ ಬೇರೆ ವಿಷಯത്തിൽ ಚರ್ಚೆ ಆಕ್ರಿನೆಲ್ಲ ಶಾಸಕ ಯುಟಿ ಖಾದರ್ ಪೊಲೇರ್ ನಡುಲು ಬೋಟುಲೆ ಅಧಿಕಾರಿಂಗ ಓಟುಲ್ ಗೆಂದ್ಯಂಗ ಪಿನ್ನ ರಾಯ್ತೆ ನೆದಕ ಮರಟ್ಟು ಸಭೆ ನಡಪಾಟಿತ್ತು, ಚರ್ಚೆ ಆಗಿತ್ತು. ಹರೇಕಳ ಅಡ್ಡಿಯಾರ್ ಸಂಘ ಪಿನ್ನ ಡ್ಯಾಮರು ಸೊರಪನಿ ತೀನೊಂಟು ಬಂದರು. ಇದೇ നേരത്തേക്ക് ಡ್ಯಾಮು ತನ್ನಿ ನಿಂಡಿತ್ತು ಉಳಿಯ ಮಾತ್ರ ಅಲ್ಲಂಟು ಪೊಲೆರಲ್ಗುರುಲ್ಲೇ ಅವ ಮುಂಗುರೆ ಪೇಡಿ ಎದುರಾಯಿರು. ಈ ವಿಷಯ ಪೇಪರ್ ಪಿನ್ನೆ ಟಿವಿಲ್ ಬಂದ ಕಾರಣത്തിൽ ಶಾಸಕ ಖಾದರ್ ಪಾವೂರು ಗಾಡಿಗದ್ದೆರೆ ಹರೇಕಾಲತ್ತೋಲು ಬೋಟುಲ್ ಚುತ್ತಿತ್ತು ಪೊಲೆರ್ ನಡುಲು ಸಭೆ ನಡಪಾಟಿದ್ದು. ಆದರೆ ಪಿನ್ನೆ ಬೋಟುಲೆ ಉಳಿಯ ಚರ್ಚೆಗೆ ಹೋಯ್ತು. ಪಾದ್ರಿ ಪಿನ್ನೆ ರಾಯತಂಗಳೊಟ್ಟಿಗೆ ಮುಂಡಿತ್ತು. ನೀರು ಉಂಟುನಲ್ಲ ಒಂದು ಹೈಟ್ ಕೊಟ್ಟು ಪ್ರೊಟೆಕ್ಷನ್ ವಾಲ್ ಮಲ್ಕೊಡು ಡ್ಯಾಮ್ ಮಲ್ಕೊಡು ಹಾಕಿದವು ಕೊರತೆ ಯಾವುದೇ ಬರ್ಬೋದು ಸ್ಲೋ ಕೊರತೆ ಇರ್ತದೆ. ಸ್ಲೋಲಿ ಆಫ್ಟರ್ 1 year 2 years 3 years ಅವ್ರ ಫೋರ್ಸ್ ಜಾಸ್ತಿ ನಗರ ಕಮ್ಮಿ ಆಗ್ಬೋದು. ಪ್ರೊಟೆಕ್ಷನ್ ಅಂದರೆ ಪ್ರಪೋಸಲ್ ಮಲ್ಕೊಡು ನಾವು ನೆಕ್ಸ್ಟ್ ಸೇರ್ಪ ಇಮಿಡಿಯೇಟ್ ಮಲ್ತನ ಅವ್ರ ಕೆಲಸ ಅವತ್ತು ತಿಂಗಳು ಬಂದು ತೂಕ ಅದು ಬೇರೆ ಮುಜಿ ಬಂದ ಆಲ್ರೆಡಿ ಮುಜಿ ಮೀಟರ್ ಪ್ಲಸ್ 3 ಆದರೆ ಪಿನ್ನ ಪತ್ರಕಾರರೊಟ್ಟು ಮುಂದೆ ಖಾದರ್ ಜಂಡಾಯಿಟ್ಟಿ ಪೋನೆಟ್ಟರೆ ಬಜೆಟ್ಲು ಅಂಡತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹರೇಕಳ ಸಂಘ ಅವರ ವಿಷಯ ಘೋಷಣೆ ಹಾಕಿಂದು. ಈ ಸಂಘತೆ ಸೊರಪನಿ ತಿನ್ನೆಂಗು ಕರ್ನಾಟಕತೆ ಕೇರಳತ್ತು ಪೋಂಡೆ ಮಾರ್ಗತ್ತು ಕೂಡ್ರು ಅದಲ್ಲಂಟು ಉಲ್ಲಾಲ ಕ್ಷೇತ್ರತೆ ಚಮ್ಮೆ ಗ್ರಾಮತೆ ಕೂಡ್ಬಾಟ್ರು. ತಣ್ಣೀರ ಸಮಸ್ಯೆ ದೂರ ಅವರು ಎಟ್ಟಿ ಮೀನು ಬಲತೋಗು ಬೋಟಿಂಗ್ ತೊಡಗಿತ್ತು ಗ್ರಾಮ ಉಯರ್ಚೆ ಅವರು ಬೆಲೆಮೆಟ್ರೆ ಅಭಿವೃದ್ಧಿನ ಆವಮು ಚೆರೆ ಚೆರೆ ಎಡೆಂಗೇರು ಎದುರು ಅವರು ಆಯಂಗು ಹರೇಕಳ ಡ್ಯಾಮುಲು ಅಂಗಂತ ಎಡೆಂಗೇರು ಆಗುತ್ತೀರ ಚೊಲ್ಲೂರು ನೆಲೆಯಲ್ಲಿ ಅಧಿಕಾರಿಗ ಜಾಗ್ರತೆ ಹಾಕಿರಾರು. ಆಯಂಗುಂ ಆಲ್ಮಾರೆ ಮನಸ್ಸಲ್ಲಿ ಉಳ್ಳೆ ಪೇಡಿ ತೀರ್ಕೋಗು ಸಭೆ ಹಾಕಿರ ಅಂಟು ಅಲ್ಲಿ ತೆರಿಪಾಟಿತ್ತು. ಇದು ಬಹುಶಃ ಒಂದು ಸ್ಟಾರ್ಟಿಂಗ್ ಅಭಿವೃದ್ಧಿಯ ಫೌಂಡೇಶನ್ ಮಾತ್ರ. ಈ ಕೆಲಸ ಕಾರ್ಯಗಳೆಲ್ಲ ಮುಗಿದಾಗ ಈ ಪ್ರದೇಶ ಚಿತ್ರಣವೇ ಇವತ್ತು ಬದಲಾವಣೆ ಆಗ್ತದೆ. ಇದರಿಂದ ಬಹುಶಃ ಕೇರಳಕ್ಕೆ ಮತ್ತು ಕೇರಳದ ಹೈವೇ ಮತ್ತು ಕರ್ನಾಟಕದ ಹೈವೇಗೆ ಸಂಪರ್ಕಿಸುವ ದೊಡ್ಡ ಮಟ್ಟದ ಒಂದು ರಸ್ತೆ, ನಮ್ಮ ಗ್ರಾಮವನ್ನು ನೇರವಾಗಿ ಇವತ್ತು ಬೇರೆ ನಗರಕ್ಕೆ ಪ್ರವೇಶಿಸುವಂಥ ಒಂದು ಸಂಪರ್ಕ ಸೇತುವೆ. ಇಲ್ಲಿ ಬಹುಶಃ ಜನಸಾಮಾನ್ಯರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಇಷ್ಟು ದೊಡ್ಡ ಪ್ರಾಜೆಕ್ಟ್ ಎಲ್ಲಿಯೂ ಕೂಡ ಇಲ್ಲ. ಅವರ ಮಕ್ಕಳನ್ನು ಬಹುಶಃ ಆದಿತ್ಯವಾರ ಪ್ರವಾಸೋದ್ಯಮ ಬೇರೆ ಬೇರೆ ಕಡಲಿಗೆ ತರುವಂಥ ಒಂದು ಸಂದರ್ಭ. ಆಗ ಇಲ್ಲಿಗೆ ಬೋಟಿಂಗ್ ವ್ಯವಸ್ಥೆ, ಇಲ್ಲಿಗೆ ಗಾರ್ಡನಿಂಗ್, ಇಲ್ಲಿ ಹೋಟೆಲ್ ಉದ್ಯಮಗಳು, ಬಹುಶಃ ಇಲ್ಲಿಗೆ ಬಂದವರು ಬಹುಶಃ ಹುಲ್ಯ ಮತ್ತು ದೊಡ್ಡ ಪ್ರದೇಶಕ್ಕೆ ಬೋಟಲ್ಲಿ ಹೋಗಿ ಅಲ್ಲಿ ಆನಂದಿಸಿ ಬರುವಂಥ ಒಂದು ವಾತಾವರಣ, ಜನಸಾಮಾನ್ಯರು ಬಂದು ಹೋಗುವಂಥ ಹೆಚ್ಚಿನ ಯಾವ ಪ್ರದೇಶದಲ್ಲಿ ಜನಸಾಮಾನ್ಯರ ಫ್ಲೋಟೇಷನ್ ಇದೆ ಅಲ್ಲಿ ಆರ್ಥಿಕದ ಒಂದು ಚಲನವಲನ ಜಾಸ್ತಿ ಆಗ್ತದೆ. ಉಳಿಯ ಚರ್ಚೆ ಪಾದ್ರಿ ಜೆರಾಲ್ಡ್ ಡಿಸೋಜ ಮುಂಡಿತ್ತು. ಉಳಿಯத்துக்கு 300 ವರ್ಷದ ಇತಿಹಾಸ ಉಂಡು. ಆಯಂಗೂಡ ಏದೋರ್ ವ್ಯವಸ್ಥೆ ಇಲ್ಲ ಮಕ್ಕ ಕರ್ಪುಂಜಿಂಗ ಪೆಣ್ಣಿಂಗ ಬಯಸರಂಗ ಸೀಕಿಂದಂಗ ಚಮ್ಮೆ ಎಡೆಂಗೆರ ಅವ್ರದಲ್ಲಿ ಉಡ್ತೆ ಆಲ್ಮಾರ್ರೆ ಚಮ್ಮೆ ವರ್ಷದ ಕಿನವಾಯ್ತಲ್ಲ ಸಂಕ ಹಾಕಿ ತರನುಂಟು ಜಂತು. ಅದರಲ್ಲಿ ಇದಿಲ್ಲ. ಆದರೆ ನಮ್ಮದು ಒಂದು ಬೇಡಿಕೆ ಇತ್ತು, ಅದೇ ಒಂದು ಸೈಡಿಗೆ. ಈಗ ನಾವೀಗ ಕಳೆದ 5 ವರ್ಷದಿಂದ ಈ ಕಾಲು ಸೇತುವೆ ಆಗಿ ಅದಕ್ಕೆ ಭಾಳ ನಾವು ಖರ್ಚು ಮಾಡುತ್ತಾ ತೆಗಿಬೇಕು ಆಗಬೇಕು ನಮ್ಮ ಜನರೇ ಮಾಡ್ತಾರೆ. ಯಾಕೆಂದರೆ ನಮಗೋಸ್ಕರ 8 ತಿಂಗಳು ನಾವು ಯಾವುದೇ ಸಮಸ್ಯೆ ಇಲ್ಲದೆ ರಾತ್ರಿ ಅಥವಾ ಹಗಲೊತ್ತಿನಲ್ಲಿ ಓಡಾಡುತ್ತೇವೆ. ಮತ್ತು ಈ ಕಳೆದ ಒಂದು 3 ವರ್ಷದಿಂದ ಎಷ್ಟೋ ಜನರು ಇಲ್ಲಿ ಬಂದು, ಯಾಕೆಂದರೆ ಇದೊಂದು ಪ್ರದೇಶ ಒಂದು ಒಳ್ಳೆಯ ಪ್ರದೇಶ, ಯಾವುದೇ ಒಂದು ಪೊಲ್ಯೂಷನ್ ಇಲ್ಲ, ಯಾವುದೇ ಒಂದು ಗಲಾಟೆ ಇಲ್ಲ, ಶಾಂತಿಯುತವಾದ ಪ್ರದೇಶ. ಅದಕ್ಕೆ ಈ ಪ್ರದೇಶವನ್ನು ಏನೇ ಬರಲಿ ಏನೇ ಆಗಲಿ ಇದು ಕಾದಿರಿಸಬೇಕು. ಯಾಕಂದರೆ ಇಂತಹ ಈ ಒಂದು ಪಾವೂರು ಉಳಿಯಾದಂತಹ ಈ ಒಂದು ಪ್ರದೇಶ ಈ ಕರ್ನಾಟಕದಲ್ಲಿ ಎಲ್ಲಿ ಇಲ್ಲ. ಅದಕ್ಕಾಗಿ ಇದೊಂದು ನಿಮ್ಮ ಜವಾಬ್ದಾರಿ ನಿಮ್ಮ ತಲೆಯ ಮೇಲೆ ಇದೆ. ನೀವು ಅದನ್ನು ಕರೆಕ್ಟಾಗಿ ನಮಗೆ ಅದು ಮಾಡಿ ಕೊಡಬೇಕಂತ ನಮ್ಮದು ಒಂದು ಆಶ್ವಾಸನೆ ಅಲ್ಲ, ಅದು ಒಂದು ಚಾಲೆಂಜ್. ಉಳಿಯತ್ತಲು ಕಾತು ಪೊಯ್ಯೆನ್ನದಲು ಚೆರೆಮಟ್ರೆ ಸಂಕ ಮೇಯಾವಲೆ ಆಯಂಗು ಮೂಡೆ ಗಟ್ಟಿ ಮುಟ್ರೆ ಸಂಕ ಉಂಡಾಕೋಗು ಕೋಸಿ ಸಾಕ್ರೆ ಅಂತ ಕಾದರ್ಚುಂತು. ಪಣಾಜಿಯಲ್ಲಿ ಬರುವಂಥ ನಮ್ಮ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅದಕ್ಕೆ ನಾವು ಇವತ್ತೊಂದು ಹೆಜ್ಜೆ ಮುಂದೆ ಹಾಕಿದ್ದೇವೆ. ಅಲ್ಲಿ ಬಹುಶಃ ಇವತ್ತು 20 ಎಕರೆಯಲ್ಲಿ ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಮತ್ತು ಫುಟ್ಬಾಲ್ ಸ್ಟೇಡಿಯಂ ಇವತ್ತು ಅಲ್ಲಿ ಬರುವಂಥ ಪ್ಲ್ಯಾನ್ ಇವತ್ತು ಒಂದು ಹಂತಕ್ಕೆ ನಿಂತಿದೆ. ಅದನ್ನು ಇವತ್ತು ಪೂರ್ತಿಗೊಳಿಸಬೇಕು. ಎರಡನೇದು ಇವತ್ತು ನಮ್ಮ ಉಳ್ಯದಿಂದ ಈ ಒಂದು ಯಾವ ರೀತಿಯವರೆಗೆ ಕಾಲು ಸೇತುವೆ ಮಾಡ್ಬೋದು, ಅದು ಟೂರಿಸಮ್ ಮುಖಾಂತರ ಆಗ್ತದಂತ ಯೋಜನೆ. ಮೂರನೇದು ತುಂಬೆಯಿಂದ ಸಜ್ಪಕ್ಕೆ ಬರುವಂತಹ ಸೇತುವೆ, ಅದಕ್ಕೆ 20 ಕೋಟಿ ರೂಪಾಯಿನ KDL ಮಾಡಿದ್ದೆ. ಕಡೆಗಲಿಯಲ್ಲಿ ಗೌರ್ಮೆಂಟ್ ಹೋಯ್ತು, ಎಲ್ಲೂ ಕೂಡ
ಅಲ್ಲಿ ಇವತ್ತು ಬಾಕಿಯಾಗಿದೆ. ಅದು ಇವತ್ತಲ್ಲ ನಾಳೆ ಅದನ್ನು ಪೂರ್ತಿಗೊಳಿಸೋ ಕೆಲಸ ಮಾಡ್ತೇವೆ. ನಮ್ಮ ಧರ್ಮಗುರುಗಳು ಹೇಳಿದಾಗೆ ಬಹುಶಃ ಈ ಎಲ್ಲ ಪ್ರಪೋಸಲ್ ನಾವು ಮುಂದಿಟ್ಟುಕೊಂಡು ಯಾವುದಾದ್ರೂ ರೀತಿಯಿಂದ ಇದಕ್ಕೆ ಅನುದಾನ ತರುವಂಥ ಕೆಲಸ ನಾವು ಖಂಡಿತವಾಗಿ ಮಾಡೋದ ಅವಕಾಶ ನಾವು ಇವತ್ತು ನಮ್ಮ ಪ್ರಾಮಾಣಿಕವಾದ ಪ್ರಯತ್ನ ನಾನು ಮೈಕಾಲ ತಾಲೂಕು ಪಂಚಾಯತ್ ಪಿರಾಕ್ರೆ ತಲೆಮುಪ್ಪ ಮೊಹಮ್ಮದ್ ಮೋನು, ಪಿರಾಕ್ರೆ ಸದಸ್ಯ ಮುಸ್ತಫಾ ಮಲಾರ್, ಪಾವೂರ್ ಗ್ರಾಮ ಪಂಚಾಯತ್ ಸದಸ್ಯರಾಗಿ ರವಿಕಲ, ರಿಯಾಜ್ ಗಾಡಿಗದ್ದೆ, ಹರೇಕಳ ಗ್ರಾಮ ಪಂಚಾಯತ್ ತಲೆಮುಪ್ಪ ಬದ್ರುದ್ದೀನ್ ಫರೀದ್ ನಗರ, ಸದಸ್ಯರಾಗಿ MP മജീദ്, അബ്ദുൽ സത്താർ ബാവലിഗുരി, കോൺഗ്രസ് നേതാക്കന്മാരായി ജക്കറിയ മലാർ, പിന്നെ ഹനീഫ് മലാറിനാർ. നിങ്ങളെ ಸುದ್ದಿ ಸಮಸ್ಯೆ ನಂಗೆ ತೆರಿಪಾಟೋರು ಸುದ್ದಿ ಪಿನ್ನ ಜಾಹೀರಾತುಗೂ ನಂಗಲೆ ಕಾಣೋರು ಹೊಸಕುರಲ್ ಬೆನಕ ಬಿಲ್ಡಿಂಗ್ ಫಸ್ಟ್ ಕೊಲ್ಯ. ನಂಗಲೆ ಸಂಪರ್ಕ ಸಂಖ್ಯೆ 9341863043 ಒಲಿಂಬು 34 186 3043. ಉಳ್ಳಾಲ ಮುಖಚೇರಿ ಡೈಮಂಡ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ಚೊಲ್ಲರ ಸಂಘಟನೆ ಎಲ್ಲ ವರ್ಷ ಮಕ್ಕಳು ಬೂಕು ಕೊಡ್ಕರು ಹಂಗಂತವ್ರು ಲೇಸ್ 9 ಕೆರೆ ಸ್ಕೂಲು ನಡೆದಿತ್ತು. ಉಳ್ಳಾಲ ಮುಖಚೇರಿ ಡೈಮಂಡ್ ಸ್ಪೋರ್ಟ್ಸ್ ಪಿನ್ನ ಕಲ್ಚರಲ್ ಅಸೋಸಿಯೇಷನ್ ಇದರ ತರಫ್ಲು 9 ಕೆರೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಸ್ಕೂಲ್ ಮಕ್ಕಳು ಬೂಕು ಓದಿಯಾಕ್ರೆ ಲೇಸ್ ನಡೆದಿತ್ತು. ಮೇಲ್ತೆನೆರ ತಲೆಮುಪಾಯಿ ಸಂಘಟನೆ ಗೌರವ ತಲೆಮುಪ್ಪು ಪಿನ್ನೆ ಉಳ್ಳಾಲ ನಗರಸಭೆ ಸದಸ್ಯ ಇಬ್ರಾಹಿಂ ಖಲೀಲ್ ಮುಂಡಿತ್ತು. ಕಲಿಂಜೆ 25 ವರ್ಷದಲ್ಲಿ ಸಂಘಟನೆ ತರಫ್ಲು ಸ್ಕೂಲ್ಲೆ ಮಕ್ಕಳು ಬೂಕ್ ಓದಿಯಾಕೊಂಡು ಬಂದರ. ಈ ಬೂಕ್ ಇಟ್ಟ ಮಕ್ಕ ನಲ್ಲ ನೆಲೆಯಲ್ಲಿ ಪಡಿಚಿತ್ತು ಔತ್ತೆಂಗ ಸ್ಕೂಲ್ ಪಿನ್ನ ರಾಯತ್ತಿಗೆ ಪೇರುಕೊಂಬರನುಂಟು ವಸಿಯತ್ ಚೊಂತು. ಈ ದೇಶದ ಸಂವಿಧಾನವನ್ನು ಬರೆದವರು ಅವರು ಒಂದು ಮಾತು ಹೇಳ್ತಾರೆ, ಮಕ್ಕಳೇ ನೀವು ಹರಿದ ಬಟ್ಟೆಯನ್ನಾದರೂ ಹಾಕಿ ಕೈಯಲ್ಲಿ ಒಂದು ಪುಸ್ತಕ ಇರಲಿ ಅಂತ. ನೀವು ಹರಿದ ಬಟ್ಟೆಯನ್ನಾದರೂ ಹಾಕಿ ಕೈಯಲ್ಲೆದ್ದು ಪುಸ್ತಕ ಇರಲಿ. ನೀವು ಮಕ್ಕಳೇ ಶಸ್ತ್ರಾಸ್ತ್ರ ಹಿಡಿಬೇಡಿ, ನೀವು ಪುಸ್ತಕ ಹಿಡಿದರೆ ನಿಮಗೆ ಗೋಲ್ಡ್ ಮೆಡಲ್. ಯಾವತ್ತು ನೀವು ಶಸ್ತ್ರಾಸ್ತ್ರ ಹಿಡಿತೀರಿ ನಿಮಗೆ ಜೈಲೇ ಗತಿ ಅಂತ. ಸುಮಾರು 55,000 ಪುಸ್ತಕವನ್ನು ಓದಿದವರು ನಮ್ಮ BR ಅಂಬೇಡ್ಕರ್. ಯಾವತ್ತಾದರೂ ನಾವು ನೋಡಿದ್ದೇವೆ ಅಷ್ಟೊಂದು ಪುಸ್ತಕ? ಆದರೆ ಅವರ ಆದರ್ಶವನ್ನು ನಾವು ಗಿಟ್ಟಿಸಿಕೊಂಡು ಮುಂದೆ ಒಂದು ಒಳ್ಳೆಯ ಈ ದೇಶಕ್ಕೆ ಹೆಸರು ತರಬೇಕು ಎಂದು ಹೇಳುತ್ತಾ ಉಳ್ಳಾಲ ನಗರಸಭೆ ತಲೆಮುಪ್ಪ ಚಿತ್ರಕಲಾ ಸದಸ್ಯರಾಯ ಮೊಹಮ್ಮದ್ ಮುಖಚೇರಿ, ಸ್ವಪ್ನ ಹರೀಶ್, ಸಿಟಿ ಗೋಲ್ಡ್ರೆ ಮೈಕಾಲ್ತೆ ಮ್ಯಾನೇಜರ್ ಅಹ್ಮದ್ ಹಫೀಜ್, ಸ್ಕೂಲ್ಲೆ ತಲೆಮುಪ್ಪ ಇಬ್ರಾಹಿಂ ಅಶ್ರಫ್, ಸಮಾಜ ಸೇವಕ ಮಾರಪ್ಪ, ಮುಖಚೇರಿ ಫ್ರೆಂಡ್ ಸರ್ಕಲ್ಲೆ ತಲೆಮುಪ್ಪ ಅಬ್ದುಲ್ ರಜಾಕ್, SDP ಏರಿಯಾ ನೇತಾವ್ ಸುಹೇಲ್ ಉಳ್ಳಾಲ್, ಡೈಮಂಡ್ ಸ್ಪೋರ್ಟ್ಸ್ ಪಿನ್ನ ಕಲ್ಚರಲ್ ಅಸೋಸಿಯೇಷನ್ ಜಂಡಾಮತೆ ತಲೆಮುಪ್ಪ ಮೊಹಮ್ಮದ್ ಹನೀಫ್, ಸ್ಕೂಲ್ಲೆ ಬೆಲೆ ಟೀಚರ್ ಪುಷ್ಪ S ಮೇಲ್ತೆನಲಿದ್ದಾರೆ. ಡೈಮಂಡ್ ಸ್ಪೋರ್ಟ್ಸ್ ಪಿನ್ನ ಕಲ್ಚರಲ್ ಅಸೋಸಿಯೇಷನ್ ತಲೆಮುಪ್ಪ ಅಬ್ದುಲ್ ರಜಾಕ್ ಶರ್ಮದ್ ಬಿರ್ನರ್ ಮರ್ಹಬ ಚೊಂದು ಸುರುತೆ ಪಲ್ಕ ಮುಂಡಿತ್ತು. ಸುರುತೆ ಕಾರ್ಯದರ್ಶಿ ಇಬ್ರಾಹಿಂ ಖಲೀಲ್ ಜಮಾಲಿಯಾ ಲೇಸ್ ನಡಪಾಟಿತ್ತು. ಟೀಚರ್ ಶಶಿಕಲಾ ನನ್ನಿಜೊಂತು. ಶಾಲೆಯಲ್ಲಿ ಪಡ್ಚೊಂಡಿಕ ಮುತ್ತಿಗೆ ರಾಜಕೀಯ ವಿಷಯ ತೆರೆಂಜಂಗ್ ಮುನ್ನಲ್ತೆ ಜೀವನ ನಲ್ಲೆಯವರು ಅಂಗನೈತಿಕ ಮುತ್ತಿಗೆ ಎಲ್ಲ ಶಾಲೆಯಲ್ಲೂ ಮಕ್ಕಳೇ ಸರ್ಕಾರ ಇಕ್ಕರು. ಅದೇപോലെ ಹರೇಕಲ ಶ್ರೀರಾಮಕೃಷ್ಣ ಶಾಲೆಯಲ್ಲಿ ಮಕ್ಕಳೇ ಸರ್ಕಾರತೆ ತೊಡಕತೆ ಲೇಸ್ ನಡೆದಿತ್ತು. ಹರೇಕಲ ರಾಮಕೃಷ್ಣ ಹೈಸ್ಕೂಲ್ 2022 ವರ್ಷത്തെ ಮಕ್ಕಳೇ ಸರ್ಕಾರತೆ ತೊಡಕತ್ತಲೆ ಸ್ಕೂಲ್ ಹಾಲ್ ನಡೆದಿದ್ದು. ಜಿಲ್ಲೆಯ ರಾಜ್ಯೋತ್ಸವ ಪ್ರಶಸ್ತಿ ಎಡ್ತೆ ಅಲೇಕಳ ಮದನ್ ಸ್ಕೂಲ್ ಪಿರಾಕ್ರೆ ಬೆಲೆ ಮಾಸ್ಟರ್ ಆನಂದಕ್ಕೆ ಹಸೈಕೋಳಿ ತೊಡಕ ಹುಟ್ಟುದು. ನಾನು 2022-23 ಸಾಲಿನ 2022-23 ಸಾಲಿನ ಶಾಲಾ ವಿದ್ಯಾರ್ಥಿ ಸರ್ಕಾರದ ಸಭಾಪತಿಯಾಗಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ಎಲ್ಲಾ ಸದಸ್ಯರನ್ನು ತನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದರೊಂದಿಗೆ ಶಾಲಾ ಸಂವಿಧಾನದ ಶಿಸ್ತು ಮತ್ತು ನಿಯಮಕ್ಕೆ ಬದ್ಧನಾಗಿ ಕಾರ್ಯನಿರ್ವಹಿಸುತ್ತೇನೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತಿದ್ದೇನೆ. ಮುಖ್ಯೋಪಾಧ್ಯಾಯರು ಮತ್ತು ಅಧ್ಯಾಪಕ ವೃಂದದವರ ಮಾರ್ಗದರ್ಶನದಲ್ಲಿ ಶೈಕ್ಷಣಿಕ ವರ್ಷದ ಎಲ್ಲ ಕಾರ್ಯಚಟುವಟಿಕೆಯನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತೇನೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ಆದರೆ ಪಿನ್ನ ಮಾಸ್ಟರ್ ಮುಂಡಿತ್ತು
ಪಡಿಪರೊಟ್ಟುಗು ಪಡಿಪಾಟ್ಯಂಗಳೊಟ್ಟು ಆಧಾರ ಪೆತ್ತಂಗಳೊಟ್ಟು ಅದಬು ದೇಶತೊಟ್ಟು ಪಿರ್ಸೈಕೋನು ಹಿಂಗಂತೆ ನಲ್ಲೆ ಆದ ತಿನ್ನೆಂಗು ಮುನ್ನಲ್ತೆ ಜೀವನ ಬಂಗಾರ ಅವರು ತೆರಿಪಾಟಿದ್ದು. ಸಮಾಜ ನಮ್ಮನ್ನು ದೊಡ್ಡದು ಮಾಡುವುದಿಲ್ಲ, ನಮ್ಮನ್ನು ನಾಯಕ ಅಂತ ಮಾಡುವುದಿಲ್ಲ, ನಿಮ್ಮನ್ನು ಹೀರೋ ಅಂತ ಮಾಡುವುದಿಲ್ಲ. ನಿಮ್ಮನ್ನು ಹೀರೋ ಅಂತ ಮಾಡಬೇಕಾದವರು ನಾವೇ. ನಾವೇ ನಮ್ಮನ್ನು ಹೀರೋ ಮಾಡಿಕೊಳ್ಬೇಕು. ನಮ್ಮನ್ನು ನಾವೇ ಹೀರೋ ಮಾಡಿಕೊಳ್ಬೇಕಂತ ಹೇಳಿದ್ರೆ ನಮ್ಮಲ್ಲಿ ಆ ರೀತಿಯ ಸಂಸ್ಕಾರ ಬೇಕು, ಆ ರೀತಿಯ ಗೌರವ ಇರಬೇಕು, ಜನರನ್ನು ಪ್ರೀತಿಸುವಂಥ ಒಂದು ಭಾವನೆ ನಮ್ಮಲ್ಲಿರಬೇಕು, ಹಿರಿಯರಿಗೆ ಗೌರವ ಕೊಡುವಂಥ ಒಂದು ಮನಸ್ಥಿತಿ ನಿಮ್ಮಲ್ಲಿರಬೇಕು, ಅಧ್ಯಾಪಕರನ್ನು ಗೌರವಿಸುವಂಥ ಒಂದು ಸಂಸ್ಕಾರ ನಿಮ್ಮಲ್ಲಿರಬೇಕು. ಆಗ ನೀವೇ ನಾಯಕರಾಗುತ್ತೀರಿ. ನಿಮ್ಮನ್ನು ಯಾರು ನಾಯಕರಂತೂ ಮಾಡುವುದಿಲ್ಲ. ನಿಮ್ಮ ಮನೆಯಲ್ಲಿ ಕೂಡ ಅಷ್ಟೇ, ನಿಮ್ಮನ್ನು ಯಾರು ಕೂಡ ಮನೆಯಲ್ಲಿ ನಾಯಕರಂತ ಮಾಡುವುದಿಲ್ಲ. ನಿಮ್ಮ ಮನೆಯಲ್ಲಿ ನಿಮ್ಮನ್ನು ಪ್ರೀತಿಸುವವರಿದ್ದರೆ ನಿಮ್ಮ ಒಳ್ಳೆಯ ಗುಣಕ್ಕೆ ಮಾತ್ರ. ಇದನ್ನು ನೀವು ಶಾಲೆಯಲ್ಲಿ ಕಲಿಬೇಕಾಗ್ತದೆ, ಶಾಲೆಯಲ್ಲಿ ಅದನ್ನು ಬೆಳೆಸಿಕೊಳ್ಬೇಕಾಗ್ತದೆ. ಇನ್ನೊಂದು ಏನಪ್ಪ ಅಂತ ಹೇಳಿದರೆ, ಈಗ ಸರ್ ಹೇಳಿದರು, ನಾವು ಒಂದು ಕೆಲವು ಮಕ್ಕಳನ್ನು ಅವರ ಶೈಕ್ಷಣಿಕವಾದಂಥ ರೀತಿಯಲ್ಲಿ ದತ್ತು ತೆಗೊಂಡಿದ್ದೇವೆ. ಅದು ಆರ್ಥಿಕವಾಗಿ ಬಹಳಷ್ಟು ಬಡತನದಿರತಕ್ಕಂಥ ಮಕ್ಕಳನ್ನು ಅವರಿಗೆ ಪುಸ್ತಕ, ಕೊಡೆ, ಬ್ಯಾಗು ಇನ್ನಿತರ ಒಂದಷ್ಟು ಧನ ಸಹಾಯವನ್ನು ನೀಡುವುದರ ಜೊತೆಲಿ ನಾವು ನಿಮ್ಮನ್ನು ಇದು ಮಾಡಿದ್ದೇವೆ. ಕಾರಣ ಶೈಕ್ಷಣಿಕವಾಗಿ ಶಿಕ್ಷಣದಿಂದ ನೀವು ಯಾರು ವಂಚಿತರಾಗಬಾರದು. ಅಯ್ಯೋ ನಮಗೆ ಶಾಲೆಗೆ ಹೋಗ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ, ಪುಸ್ತಕ ತೆಗೊಳ್ಳಿಕ್ಕೆ ನಮ್ಮಲ್ಲಿ ಹಣ ಇಲ್ಲ, ಖರ್ಚಿಲ್ಲ, ಅದು ಇಲ್ಲ ಇದಿಲ್ಲ ಅಂತ ನೀವು ಯಾವ ಒಂದು ಸಮಸ್ಯೆಯನ್ನು ಕೂಡ ಹೇಳ್ಬಾರ್ದು ಅನ್ನೋ ದೃಷ್ಟಿಯಿಂದ ಒಂದಷ್ಟು ಮಕ್ಕಳನ್ನು ನಾವು ಅವರ ನಿಮ್ಮನ್ನು ದತ್ತು ತೆಗೊಳ್ಳೋದಲ್ಲ, ನಿಮ್ಮ ಶಿಕ್ಷಣದ ವೆಚ್ಚವನ್ನು ನಾವು ದತ್ತು ತೆಗೊಳ್ತೇವೆ. ಪ್ರತಿ ವರ್ಷ ಕೂಡ 10ನೇ ತರಗತಿಯಲ್ಲಿವರೆಗೆ ನಾವು ತೆಗೊಳ್ತೇವೆ. ಆ ನಂತರದ PUCಯಲ್ಲಿ ಆರ್ಥಿಕವಾಗಿ ಹಿಂದುಳಿದಂಥ ಮಕ್ಕಳನ್ನು ನಾವು ಗುರುತಿಸಿಕೊಳ್ತೇವೆ. ಮೇಲ್ತೆನೆ ತಲೆಮುಪ್ಪಾಯ್ತಿನಿ ಸ್ಕೂಲ್ ಬೆಲೆ ಟೀಚರ್ ಉಶಾಲತ ಮಂಡಿತು ಒಗ್ಗಟ್ಟಾಕ್ರೆ ಸ್ವಭಾವ, ಭಾಷಣತೆ ಕಲೆ, ಸಬೂರು, ಧೈರ್ಯ ಎನ್ನೆರ್ತೊಟ್ಟು ಬೇರೆ ನಲ್ಲೆ ಕಲ್ಬು ಸ್ಕೂಲ್ ಮಕ್ಕಳೇ ನೇದಾಕ ಮಾರೊಟ್ಟ ಇನ್ನೆಂಗ್ ಮಕ್ಕಳೇ ಸರ್ಕಾರ ಚಂದത്തിൽ ನಡಪಾಟಗೂ ಅವರು ತೆರಿಪಾಟಿತ್ತು. ನೀವು ಕೂಡ ಅಷ್ಟೇ ನಿಮ್ಮ 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 ಪ್ರಾಮಾಣಿಕತನದಿಂದ, ನಿಮ್ಮ ಶಿಸ್ತು ಸಂಯಮದಿಂದ, ನಿಮ್ಮ ಪ್ರತಿಭೆಯನ್ನು ನೀವು ಹೊರತಂದು ನಮ್ಮಲ್ಲಿ ನೀವು ಬೆರೆತುಕೊಂಡು, ನಮ್ಮಲ್ಲಿ ನೀವು ಕೆಲವೊಂದು ವಿಚಾರಗಳನ್ನು ಪಡೆದುಕೊಂಡು ನೀವು ಉತ್ತಮ ನಾಗರಿಕರಾಗಿ ಬೆಳೆದುಕೊಂಡ್ರೆ ಮುಂದೆ ನೀವನ್ನು ದೊಡ್ಡ ನಾಯಕತ್ವವನ್ನು ಬೆಳೆಸಿಕೊಂಡು ಉತ್ತಮ ನಾಗರಿಕರಾಗಿ ಅಥವಾ ಉತ್ತಮ ನಾಯಕತ್ವವನ್ನು ಬೆಳೆಸಿಕೊಳ್ಳುವಂತಹ ಒಂದು ಗುಣ ನಿಮ್ಮಲ್ಲಿ ಇರ್ತದೆ ಅಂತೇಳಿ ನಾನು ಹರಸಿ. ಸ್ಕೂಲ್ ಸುರುತೆ ಮಂತ್ರಿ ಆಯಿತು ಸಿಂಚನ, ಜನ್ನಾಮತ್ಯ ಮಂತ್ರಿ ಆಯಿತು ಸುಶಾಂತ್, ಸಭಾಪತಿ ಆಯಿತು ವೀಕ್ಷಾ, ಜನ್ನಾಮತ್ಯ ಸಭಾಪತಿ ಆಯಿತು ಪ್ರಜ್ಞಾ, ಸುರುತೆ ಕಾರ್ಯದರ್ಶಿ ಆಯಿತು ರಿತೇಶ್, ಪಡಿಪುರೆ ಮಂತ್ರಿ ಆಯಿತು ರಕ್ಷಿತಾ, ಆರೋಗ್ಯ ಮಂತ್ರಿ ಆಯಿತು ದೀಕ್ಷಿತಾ, ಕಲಿರೆ ಮಂತ್ರಿ ಆಯಿತು ವೈಭವ್, ಕೃಷಿ ಮಂತ್ರಿ ಆಯಿತು ದೀಪಕ್, ಪ್ರವಾಸ ಮಂತ್ರಿ ಆಯಿತು ರಫೀಜ್, ವಾರ್ತಾ ಮಂತ್ರಿ ಆಯಿತು ಲಕ್ಷ್ಮಿ, ಆಹಾರ ಮಂತ್ರಿ ಆಯಿತು ಲಕ್ಷ್ಮಿತಾ, ಗೃಹ ಮಂತ್ರಿ ಆಯಿತು ಲಿಸ್ಟನ್ ಡಿಸೋಜಾ, ಪೀಠೋಪಕರಣ ಮಂತ್ರಿ ಆಯಿತು ಕೀರ್ತನ್, ಸಾಂಸ್ಕೃತಿಕ ಮಂತ್ರಿ ಆಯಿತು ಕ್ಷಮಾ, ತಣ್ಣೀರೆ ಮಂತ್ರಿ ಆಯಿತು ಶಾಸ್ತ್ರ, ಭಿತ್ತಿಪತ್ರಿಕಾ ಮಂತ್ರಿ ಆಯಿತು ತಶ್ರೀಫಾ, ಸ್ವಚ್ಛತಾ ಮಂತ್ರಿ ಆಯಿತು ನಾಫಿಲಾ, ಎದುರುಪಕ್ಷತೆ ನೇದಾವಾಯಿತು ದೀಕ್ಷಾ, ನ್ಯಾಯಪಾಲಿಕೆ ಕಮಿಟಿ ತಲೆಮುಪ್ಪಾಯಿತು ನೇಹ, ಶಿಸ್ತು ಪಾಲನಾ ಕಮಿಟಿ ತಲೆಮುಪ್ಪಾಯಿತು ವರ್ಷ, ಲೇಸನ್ ಪಾಟ್ರೆ ಕಮಿಟಿ ತಲೆಮುಪ್ಪಾಯಿತು ಕ್ಷೇಮ. ಹಿಂಗ ಜವಾಬ್ದಾರಿ ಕೆಡ್ತಾನೆ. ರವಿಶಂಕರ್ ಮಾಸ್ಟರ್ ಬಿರ್ನರ್ಗ್ ಮರ್ಹಬ ಜಂತು, ಮಾಸ್ಟರ್ ಕೃಷ್ಣ ಶಾಸ್ತ್ರಿ ನನ್ನಿ ಜಂತು, PT ಮಾಸ್ಟರ್ ತ್ಯಾಗಂ ಹರೇಕಳ ಲೆಸ್ ನಡಪಾಟಿತ್ತು. ചെറിയ മക്കളെ വിളിച്ചിട്ട് ബൈസ്രങ്ങളെ തോലത്തെ ആൾമാരും കടലാർക്ക് പോയിട്ട് സെറട്ട് കലിക്കിട്ടുണ്ടെങ്കിൽ അതൊരു ഭാരി ഒരു കൊസിരെ ബിസായി തിക്കറ്. ആയെങ്കിൽ മൈക്കാലത്തെ കടൽ ഭാരി ജോറെ കടലിൽ തിക്കറ്, മലകാലത്തുക്കಂತೂ ಊಟೆ ಸೆರೆ ತಡೆಯುತ್ತೀರಲೆ. അങ്ങനെ ತಿಕ್ಕಮತ್ತು ಪರ್ರಾಯತೆ ಬಂಡೆ ಆಲ್ಮಾರೆ ಜೀಮ ಕಾಕೋಗಿ ಬೆನ್ಮೈತು ಗೃಹರಕ್ಷಕ ದಳತೆ ಹಂಗ ಉಡೆ ಕಾತೊಂಟುಲ್ಲಾರು. ಮೈಕಾಲத்துக்கு ಬಂಡೆ ಪರ್ರಾಯತೆ ಎಲ್ಲ ಆಲ್ಮಾರು ಊಟೆ ಕಡಲೆ ಮುಟ್ಟ ಬಂಡಾರು. ಊಟೆ ಕಡಲೆ ಬಿಸೆ ಪರ್ರಾಯತೆ ಹಂಗೆ ಗೊಂದಿಲ್ಲ ಅದ್ರಲ್ಲಿ ಚೆಮ್ಮೆ ಜೀಮ ಪಾಯಿಂಟ್ ಉಂಡು. ಮಳೆಗಾಲದಲ್ಲಿ ತೆರೆ ಕಡಲೆ ಅಬ್ಬರ ಜೋರಿಕರು. ಹಿಂಗ ನಿಕ್ಕಮತ್ತು ಪರ್ರಾಯತೆ ಆಲ್ಮಾರೆ ಜೀಮ ಒಲಿಕಿರೆ ಪಿನ್ನೆ ಅಂಕ್ ಬಿಸೆ ತೆರಿಪಾಟ ನೆಲೆಯಲ್ಲಿ ಪಣಂಬೂರು, ಸೋಮೇಶ್ವರ, ಉಳ್ಳಾಲ, ಮೊಗವೀರ ಪಟ್ಟಣ, ತಣ್ಣೀರು ಬಾವಿ, ಫಾತಿಮಾ ಬೀಚ್, ಸುರತ್ಕಲ್ಪಿನ ಸಸೀತುಲು ಬೀಚಲು ಜಿಲ್ಲಾಧಿಕಾರಿ ಪಲ್ಕ ಪೋಲೆಮೆ ಪೋನಾರ್ ಗೃಹರಕ್ಷಕರೇ ಗುಂಪುಂಡಾಗಿತ್ತು. ಹಿಂಗ ಪರ್ರಾಯತೆ ಆಲ್ಮಾರೆ ಜೀಮ ಒಲಿಕಿರೆ ನೆಲೆಯಲ್ಲಿ ಮೇನತಾಕ್ರಾರುಂಡು ದಕ್ಷಿಣ ಗೃಹರಕ್ಷಕ ದಳತೆ ತಲೆಮುಪ್ಪ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ತಿಳಿಪಾಟಿತ್ತು. ದಕ್ಷಿಣ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳ ಮತ್ತು ಪೌರರಕ್ಷಣಾ ತಂಡದ ವತಿಯಿಂದ ಪ್ರವಾಹ ರಕ್ಷಣಾ ಮತ್ತು ಬೀಚ್ ಪ್ರವಾಸಿಗರ ರಕ್ಷಣೆಯ ತಂಡವನ್ನು ನಾವು ರಚನೆ ಮಾಡಿದ್ದೇವೆ. ಮಂಗಳೂರಿನ ಎಲ್ಲ ಪ್ರಸಿದ್ಧ 8 ಬೀಚ್ಗಳಲ್ಲಿ ನಮ್ಮ ಗೃಹರಕ್ಷಕರು ಬೀಚ್ ಗಾರ್ಡ್ಗಳಾಗಿ ಕೆಲಸ ನಿರ್ವಹಿಸಲಿಕ್ಕಿದ್ದಾರೆ. ಮಂಗಳೂರಿನಲ್ಲಿ ಅತ್ಯಂತ ಸುಂದರವಾದಂತಹ ಬೀಚ್ಗಳಿದೆ. ಇಲ್ಲಿ ಬರುವಂಥ ಹೆಚ್ಚಿನ ಪ್ರವಾಸಿಗರು ಇಲ್ಲಿಯ ಬೀಚಿನ ಸೌಂದರ್ಯಕ್ಕೆ ಮನಸೋತು ಬೀಚ್ಗಳಲ್ಲಿ ಆಟ ಆಡಲಿಕ್ಕೆ ಹೋಗಿ ಅಪಾಯವನ್ನು ತಂದು ಹಾಕಿಕೊಳ್ತಾರೆ. ಇಲ್ಲಿರುವಂತಹ ಬೀಚ್ಗಳು ಎಸ್ಪೆಷಲಿ ಮಳೆಗಾಲದಲ್ಲಿ ತುಂಬ ಪ್ರಕ್ಷುಬ್ಧವಾಗಿರುತ್ತದೆ. ಅದರ ಆಳದ ಬಗ್ಗೆ ಅವರಿಗೆ ಅರಿವಿರುವುದಿಲ್ಲ. ಇಂತಹ ಸಂದರ್ಭಗಳಲ್ಲಿ ಪ್ರವಾಸಿಗರು ಅಪಾಯವನ್ನು ಮೈಮೇಲೆ ಎಳೆದುಕೊಳ್ತಾರೆ. ಈ ಕಾರಣದಿಂದ ನಾವು ಪ್ರತಿ ವರ್ಷ ಜೂನ್, ಜುಲೈ, ಆಗಸ್ಟ್ ತಿಂಗಳಲ್ಲಿ
ಬೀಚ್ಗಳಲ್ಲಿ ಹೋಮ್ ಗಾರ್ಡ್ಗಳನ್ನು ಬೀಚ್ ಗಾರ್ಡ್ಗಳಾಗಿ ನೇಮಕ ಮಾಡ್ತಾ ಇದ್ದೇವೆ. ಅಯಲು ಸೋಮೇಶ್ವರ ಉಳ್ಳಾಲ ಪಿನ್ನ ಮೊಗವರ ಪಟ್ಟಣ ಕಡಲ್ಲೆವಡೆ ಸೊರಪನಿ ಎತ್ತೊಂಡುಲ್ಲೆ ಗೃಹ ರಕ್ಷಕರಂಕ್ ಮಾರ್ಗದರ್ಶನ ಕೊಟ್ಟುದು ಮುಂಡಿತ್ತು. ಈ ಹೋಮ್ ಗಾರ್ಡ್ಗಳು ಮೈಕ್ಗಳನ್ನು ಹಿಡ್ಕೊಂಡು ಜಾಕೆಟ್ಗಳನ್ನು ಬಳಸಿಕೊಂಡು ಪ್ರವಾಸಿಗರಿಗೆ ನಿರಂತರವಾಗಿ ಬೀಚ್ಗೆ ಇಳಿಯದಂತೆ ಎಚ್ಚರಿಕೆ ನೀಡ್ತಾರೆ. ಒಂದು ವೇಳೆ ಇಳಿದರೂ ಸಹ ಅವರನ್ನ ಇಳಿಯದಂತೆ ಮನವೊಲಿಸಿ ಇಲ್ಲಿರೋ ಅಪಾಯ ಬರದಂತೆ ಅವರನ್ನು ಮನವೊಲಿಸ್ತಾರೆ. ಈ ಒಂದು ಬೀಚ್ ಗಾರ್ಡ್ಗಳಾಗಿ ಇಲ್ಲಿರುವಂತಹ ಸೋಮೇಶ್ವರ ಬೀಚ್ ಇರ್ಬೋದು, ಉಳ್ಳಾಳ ಬೀಚ್ ಇರ್ಬೋದು, ಮೊಗವೀರಪಟ್ಟಣ, ಪಣಂಬೂರು, ತಣ್ಣೀರುಬಾವಿ, ಫಾತಿಮಾ ಬೀಚ್, ಸುರತ್ಕಲ್ ಬೀಚ್ ಮತ್ತು ಸಸಿಹಿತ್ಲು ಬೀಚ್, ಹೀಗೆ 8 ಬೀಚ್ಗಳಲ್ಲಿ 2 ಪಾಳಿಗಳಲ್ಲಿ ಇಬ್ಬರಿಬ್ಬರು ಗೃಹ ರಕ್ಷಕರು ಬೀಚ್ ಗಾರ್ಡ್ಗಳಾಗಿ ಕೆಲಸ ಮಾಡಿ ಬಂದಂತಹ ಪ್ರವಾಸಿಗರ ರಕ್ಷಣೆ ಮಾಡಲಿಕ್ಕೆ ನಿರಂತರವಾಗಿ ಇಲ್ಲಿ ಕಾಯ್ತಾ ಇರ್ತಾರೆ. ಒಟ್ಟಿನಲ್ಲಿ ಪ್ರವಾಸಿಗರ ರಕ್ಷಣೆಯೇ ನಮ್ಮ ಮೊದಲ ಆದ್ಯತೆಯಾಗಿರ್ತದೆ. ಮಾನ್ಯ ಜಿಲ್ಲಾಧಿಕಾರಿಯವರು ಅವರ ಆದೇಶದಂತೆ, ಜಿಲ್ಲಾಡಳಿತದ ನಿರ್ದೇಶನದಂತೆ ನಮ್ಮ ಗೃಹ ರಕ್ಷಕರು ಬೀಚ್ಗಳಲ್ಲಿ ನಿರಂತರವಾಗಿ ಕೆಲಸ ನಿರ್ವಹಿಸಿ ಪ್ರವಾಸಿಗರ ರಕ್ಷಣೆಯಲ್ಲಿ ಹೆಚ್ಚಿನ ಪ್ರಾಮುಖ್ಯ ಕೆಲಸವನ್ನು ಮಾಡಲಿಕ್ಕಿದ್ದಾರೆ. ಈ ನೇರದಲ್ಲಿ ಗೃಹ ರಕ್ಷಕ ದಳತೆ ದಿವಾಕರ್, ಕನಕಪ್ಪ, ನಿಖಿಲ್, ಪ್ರಸಾದ್, ವಿನಯ್, ಪ್ರದೀಪ್, ಸಂತೋಷ್, ಲತೇಶ್, ಗಿರೀಶ್, ಶ್ರವಣ್, ಸುಮಂತ್ ಪಿನ್ನ ಇಬ್ರಾಹಿಂ ಇನ್ನಾರು. ஒரு காலத்தில் மென்னொந்தின்னே குதிரைமுக கம்பெனி இப்போ பாரி லாஸுலுண்டு ஆயங்கு ஊட தயாரவரே இரும்பு பர்த்தராயத்துக்கு போண்டு ஆயங்கு இப்போ ஊட 45% ಟ್ಯಾಕ್ಸ್ ಇಟ್ಟಿದ್ದು ಕೇಂದ್ರ ಸರ್ಕಾರ ಇದ್ರೆ ಮುಕ್ಕುಬಾಟಿತ್ತು ಖಾಸಗಿ ಆಲ್ಮರು ಬಿಕ್ಕಗೋರು ಆಲೋಚನೆ ಹಾಕಿಕೊಂಡು ಶಾಸಕ ಖಾದರ್ ಸಂಶಯ ಜಂತು ಮೈಕಾಲ್ತೆ ಕಾಂಗ್ರೆಸ್ ಭವನത്തിൽ ಸುದ್ದಿಗೋಷ್ಠಿಯಲ್ಲಿ ಮುಂಡಿಯ ಖಾದರ್ ಮೈಕಾಲ ವಿಶ್ವವಿದ್ಯಾಲಯ ಡಿಗ್ರಿ ಕಾಲೇಜಿൽ ಎದುರ ಹಿಜಾಬ್ ವಿಷಯത്തിൽ ಮುಂಡಿತ್ತು. ಜಿಲ್ಲೆಯ ಜವಾಬ್ದಾರಿ ಜಿಲ್ಲಾಧಿಕಾರಿಯ ಮೇಲುಂಡು. ಹಿಜಾಬ್ ವಿಷಯത്തിൽ ಸಿಂಡಿಕೇಟ್ ಸಭೆಯಲ್ಲಿ ತೀರ್ಮಾನ ಇರು ಈ ಕಾಲೇಜಿൽ തുടക്കത്തെ നാളിൽ ഇല്ലാത്ത ഹിജാബ് വിഷയ അക്കേരിൽ വന്ന കാരണത്തിൽ പെൺമക്ക സവാറാക്കിറാറ്. കോളേജിലെ കമ്മിറ്റി എടുത്ത് തീരുമാനം പോലെ നടക്കുന്നുണ്ട് ഹൈക്കോർട്ട് ചെന്നൂರು. ಸಿಂಡಿಕೇಟ್ ಸಭೆಯ ತೀರ್ಮಾನ ಆಯದಿൽ ಎಂದಾಕೂ ಸಾಧ್ಯವಿಲ್ಲ ಅಂಟು ಕುಲಪತಿ ಕೈಬಿಟ್ಟರು. അങ്ങനെ ಆಯದಿൽ ಅಕೇರಿಯ ತೀರ್ಮಾನ ಎಡ್ಕೊಂಡು ಜಿಲ್ಲಾಧಿಕಾರಿ ಆಯ್ತಿಕ್ಕು. ಮಿಡಲ್ ಆಫ್ ದಿ ಈಗ ನೆಕ್ಸ್ಟ್ ಇಯರ್ಗೆ ಬರೋ ಮುಂಚೆ CDC ನಾವು ಚೇಂಜ್ ಮಾಡಿ ಬೆಟರ್ಮೆಂಟ್ ಕಮಿಟಿ ಅಧ್ಯಕ್ಷನ ಕೂತ್ಕೊಂಡು ನಾವು ಮುಂದಿನ ವರ್ಷದಿಂದ ನಾವು ಯಾವುದೂ ಕೂಡ ಅವಕಾಶ ಇಲ್ಲ ಅಂತ ಇಲ್ಲಿ ಒಂದು ಸಿಸ್ಟಮ್ ಮಾಡಿ ಕ್ಯಾಲೆಂಡರಲ್ಲಿ ಚೇಂಜ್ ಮಾಡಿದರೆ ಅದನ್ನು ಸಿಂಡಿಕೇಟ್ ಒಪ್ಪಿ ಅದೊಂದು ಬೇರೆ ಪ್ರಶ್ನೆ. ಇಲ್ಲಿ ಸಣ್ಣ ಮಟ್ಟದ ಟೆಕ್ನಿಕಲ್ ಇಶ್ಯೂ ಏನು ಇದು ಯಾವುದೂ ಇಲ್ಲ. ಅದು ಮಿಡಲ್ ಆಫ್ ದಿ 3 months ಇರುವಾಗ ಮಿಡಲ್ ಆಫ್ ದಿ ಇಯರ್ ಸಿಂಡಿಕೇಟ್ ಮೀಟಿಂಗ್ನಲ್ಲಿ ಅವ್ರು ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ, ಸೆಂಡಿಂಗ್ ಟು ದಿ ಕಾಲೇಜ್. ಅದು ಕಾಲೇಜ್ ಬೆಟರ್ಮೆಂಟ್ ಕಮಿಟಿ ಮತ್ತು ಅದನ್ನು ಒಪ್ತಾರೆ. ಇದಕ್ಕೆ ಈಗ ಪ್ರಶ್ನೆ ಇರೋದಲ್ಲಿ ಟೆಕ್ನಿಕಲ್ ಇಶ್ಯೂಸ್ ವೆದರ್ ಈ ಒಂದು ವರ್ಷದ ಮಧ್ಯೆ ಸಿಂಡಿಕೇಟ್ನವ್ರು ಮಾಡಿದ್ರು ಸರಿಯಾ ತಪ್ಪ ನೋಡಿ. ಇದು ಎಜುಕೇಷನ್ಗೆ ಸಂಬಂಧ ಎಜುಕೇಷನ್ ಸಿಸ್ಟಮ್ನಲ್ಲಿ ಸಮುದಾಯ ಆ ಧರ್ಮ ಈ ಧರ್ಮ ಅಂತ ಎಲ್ಲಿ ತರುವಂಥ ಪ್ರಶ್ನೆ ಇಲ್ಲ. ಇಟ್ಸ್ ಎನ್ ಎಜುಕೇಷನ್ ಎವ್ರಿ ಚಿಲ್ಡ್ರನ್. ಈ ದೇಶದ ಸರ್ವ ವರ್ಗದ ವಿದ್ಯಾರ್ಥಿ ಸಿಕ್ಕುವಂಥ ಒಂದು ಶಿಕ್ಷಣ ಸಮರ್ಪಕವಾಗಿದ್ದಾಗ ಮಾತ್ರ ಅವರು ಮುಂದಿನ ದಿನಗಳಲ್ಲಿ ಅವರ ವ್ಯಕ್ತಿತ್ವ ಮತ್ತು ಅವರ ಭವಿಷ್ಯವನ್ನು ರೂಪಿಸುವಂಥ ಅವಕಾಶ ಇವತ್ತು ಆಗ್ತದೆ. ಎಲ್ಲಿಯಾದರೂ ವಿದ್ಯಾರ್ಥಿನಿಯರು ಈ ಸಂಬಂಧಪಟ್ಟ ದ್ವಂದ್ವ ವಿಚಾರಗಳಿದ್ದರೆ ಅವರ ತಂದೆ ತಾಯಂದಿರು ಸೂಕ್ತವಾದ ಕ್ರಮ ತೆಕ್ಕೊಳ್ಬೇಕು. ಇಟ್ ಇಸ್ ಅವ್ರ ತಂದೆ ತಾಯಂದಿರ ಜವಾಬ್ದಾರಿ. ನನ್ನ ಮಗಳು ಹೇಗಿರಬೇಕು, ನನ್ನ ಮಗಳು ಹೇಗಿರಬೇಕು ಅಂತ ಹೇಳಿಕೊಂಡು ಇಟ್ ಈಸ್ ಎ ಫಾದರ್, ತಂದೆ ಮತ್ತು ತಾಯಿಯೊಂದರ ಜವಾಬ್ದಾರಿ ಆಗಿದೆ. ಅವ್ರ ದೇ ಶುಡ್ ಕ್ಲಿಯರ್ಲಿ ಡೈರೆಕ್ಟ್ ದೇ ಚಿಲ್ಡ್ರನ್. ಅದು ಅವ್ರಿಗೆ ಬಿಟ್ಟಂಥ ವಿಚಾರ. കുതിരമുഖത്തെ ഇരുമ്പ് കൂടെ ചമ്മ വിലയില്ലാത്തതിൽ പർത്തദേശത്ത് പോയിട്ടുണ്ട്. ആയെങ്കിൽ ഇപ്പോൾ കേന്ദ്ര സർക്കാർ 45% ಟ್ಯಾಕ್ಸ್ ಇಡೋಗು തുടങ്ങിയത്. ഇങ്ങനെ ಟ್ಯಾಕ್ಸ್ ಇಟ್ಟೆಂಗೆ ಕಂಪನಿಗೆ ನಷ್ಟ ಅವರು. ಅಪ್ಪ ಈ ಕಂಪನಿರೆ ಖಾಸಗಿ ಕಂಪನಿಗೆ ಬಿಕ್ಕರೆ ಆಲೋಚನೆ ಕೇಂದ್ರ ಸರ್ಕಾರ ಹಾಕಿಟ್ಟುಂಟು ಖಾದರ್ ಸಂಶಯ ಕಾಟಿತ್ತು. ಕುದುರೆಮುಖನ ಪೆಲೆಟ್ ಇವತ್ತು ಫಾರ್ಮೇಶನ್ ಮಾಡಿ ಏನು ಇವತ್ತು ಸೇಲ್ ಮಾಡ್ತಾರೆ ಅದರ ಮೇಲೆ 45% ಟ್ಯಾಕ್ಸ್ ಹಾಕುವ ಮುಖಾಂತರ KOCL ಕಂಪನಿ ಕೂಡ ಇವತ್ತು ಬಂದ್ ಮಾಡಿ ಪ್ರೈವೇಟ್ ಅವ್ರು ಕೊಡುವಂಥ ಹುನ್ನಾರಕ್ಕೆ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಯೋಜನೆ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಒಂದು ಯೂನಿಟ್ ಬದುಕಬೇಕು, 1000 ಜನ ಇಲ್ಲಿ ಕೆಲಸ ಮಾಡ್ತಿದ್ದವರು ಮತ್ತು ಕುಟುಂಬಸ್ಥರು ಮತ್ತು ಇಲ್ಲಿ ಅಭಿವೃದ್ಧಿ ಆಗಬೇಕು ಉದ್ದೇಶದಿಂದ ಈ ಸಂಸ್ಥೆಯವರು ಬೆಳ್ಳಾರಿ ಮತ್ತು NMDCಯಿಂದ ಬಹುಶಃ 500 ತರಿಸಿಕೊಂಡು ಇಲ್ಲಿ ಅದನ್ನು ಪೆಲೆಟ್ ಮಾಡಿ ಅಲ್ಲಿ ಅದು ವಿದೇಶಕ್ಕೆ ರಫ್ತು ಮಾಡಿ ಒಂದು 200-300 ಕೋಟಿ ವಾರ್ಷಿಕವಾಗಿ ಅದರ ಪ್ರಯೋಜನ ಲಾಭ ಕೂಡ ಇವತ್ತು ಆಗ್ತಾ ಇತ್ತು. ಅದು ಏಕಾಏಕಿ ನೋಡಿ ಬಡ್ಡಿ 45% ಟ್ಯಾಕ್ಸ್ ಹಾಕೋ ಮೂಲಕ ಒಂದು ಪೆಲೆಟ್ ಮಾಡಬೇಕಾದ್ರೆ ಅಯ್ಯನವ್ರಿಗೆ 4000 ರೂಪೀಸ್ ಕಾಸ್ಟ್ ಆಗ್ತದೆ. ಅದನ್ನು ಟ್ರಾನ್ಸ್ಪೋರ್ಟೇಷನ್ ಇಲ್ಲಿಂದ ತರಲಿಕ್ಕೆ ಬೆಲ್ಲರಿಂದ 5000 ಆಗ್ತದೆ, 9000. 2000 ಅದರ ಪೆಲೆಟ್ ಮಾಡಲಿಕ್ಕೆ
ಹಾಗೆ ಮತ್ತೆ ಎಕ್ಸ್ಪೋರ್ಟ್ ಮಾಡುವಂಥ 11,000ಗೆ 12,000 ರೇಟಿಗೆ ಅದನ್ನು ಮಾರ್ತಾ ಇದ್ರು. 1,000 ರೂಪಾಯಿ ಒಂದು ಪ್ಯಾಕೆಟ್ಗೆ ಲಾಭ ಇಟ್ಕೊಂಡು. ಇವರ 12,000ನಲ್ಲಿ 4,500 ಇವರು ಕೊಡ್ಬೇಕಂತ ಹೇಳಿದ್ರೆ, ಟ್ಯಾಕ್ಸ್ ಕೇಂದ್ರ ಸರ್ಕಾರ ಕಟ್ಟಬೇಕಂತ ಹೇಳಿದ್ರೆ, ಇವರಿಗೆ 11,000ನಲ್ಲಿ 4,500 ಕೊಡ್ಬೇಕಂತ ಹೇಳಿದ್ರೆ ಎಷ್ಟಾಗ್ತದೆ? ಈ നേരത്തേക്ക് ಕಾಂಗ್ರೆಸ್ ಜಿಲ್ಲಾ ತಲೆಮುಪ್ಪ ಹರೀಶ್ ಕುಮಾರ್, ಪಿರಾಕ್ರೆ ಶಾಸಕಿ ಶಕುಂತಲಾ ಶೆಟ್ಟಿ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ತಲೆಮುಪ್ಪ ಸದಾಶಿವ ಉಳ್ಳಾಲ್, ನೇದಾವು ಸುಬೋಧಯ ಆಳ್ವ ಇన్నారు. ವಿಶ್ವ ಪರಿಸರ ದಿನ ಕೊಂಡಾಡ್ರೆ ಕೊಂಡುತ್ತು ಬೇರೆ ಬೇರೆ ಸಂಘಟನೆ ಕೂಡಾಟത്തിൽ ಉಳಿಯ ಪೊಲೆರೆ ಮುಟ್ಟತೆ ರಾಯತೆ ಸುದ್ದಾಕ್ರೆಯವರು ಲೇಸ್ ನಡೆದು ಉಳ್ಳಾಲ ಹೊಯ್ಗೆ ಪರಿಸರ ಸಂರಕ್ಷಣಾ ಒಕ್ಕೂಟತೆ ಮುಪ್ಪತನത്തിൽ ನದಿ ಸಂರಕ್ಷಣಾ ಕಮಿಟಿ ದೇರ್ಲಕಟ್ಟೆ ನಿಟ್ಟೆ ಫಿಸಿಯೋಥೆರಪಿ ಕಾಲೇಜ್ ಪಿನ್ನೆ ರಾಯತೆ ಸಂಘಟನೆ ಸಾಕಾರത്തിൽ ವಿಶ್ವ ಪರಿಸರ ನಾಲಾಚರಣೆ ಕೊಂಡು ಅಂಗನವಾಡಿ ಪೊಲೆರೆ ಮುಟ್ಟತೆ ರಾಯ ಸುದ್ದ ಆಕ್ರೆ ಪಿನ್ನೆ ತೈ ನಡ್ರೆ ಲೇಸ್ ನಡೆದು ಉಳಿಯ ಮಂಜನ ಕುದ್ರು ಬಾಲಮಾರುತಿ ವ್ಯಾಯಾಮ ಶಾಲೆ ಮುಟ್ಟ ತೊಡಗಿ ಸುದ್ದ ಆಕ್ರೆ ಮೇನತ್ತು ಉಳ್ಳಾಲ ಹೊಯ್ಗೆ ಕಿಂಗ್ ಸ್ಟಾರ್ ಸಮಿತಿ ರೋಡ್ ತೋಲ್ತೆ ಪೊಲೆರೆ ಮುಟ್ಟು ಇನ್ನೆ ಕಾಟ ಪೆರಕಿತ್ತು ಸುದ್ದಾಕಿಯಾರು ತೈ ನಡ್ನತ್ತು ವನಮಹೋತ್ಸವ ನಡಪ. ஆயிரத்தி 1973 ವಿಶ್ವ ಪರಿಸರ ನಾள் தொடங்கிரு எல்லா ವರ್ಷ ಜೂನ್ 5ನೇ ತಾರೀಕಿಗೆ ಈ ನಾள் ನಡಪಾಟಿಕೊಂಡು ಬಂದರಂಟು ನಿಟ್ಟೆ ಫಿಸಿಯೋಥೆರಪಿ ಕಾಲೇಜಿನ ಪ್ರಿನ್ಸಿಪಾಲ್ ಪ್ರೊಫೆಸರ್ ದಾನೇಶ್ ಕುಮಾರ್ ಚಂತು. ಇಲ್ಲಿ ನಮ್ಮೊಂದಿಗೆ ಪರಿಸರ ಸಂರಕ್ಷಣಾ ನಾಗರಿಕರ ಒಕ್ಕೂಟ ಉಳ್ಳಾಲ ಹಾಗೂ ನದಿ ಪರಿಸರ ಸಂರಕ್ಷಣಾ ಸಮಿತಿ ಮತ್ತು ಇನ್ನಿತರ ಸ್ಥಳೀಯ ಸಂಸ್ಥೆ ಲಯನ್ಸ್ ಕ್ಲಬ್ ಮತ್ತು ಹಾಗೂ ಇತರ ಸೇವಾ ಸಂಘಗಳು ಹಾಗೂ ಈ ಕಿಂಗ್ ಸ್ಟಾರ್ ಯುವಕರ ತಂಡ ಹಾಗೂ ಇನ್ನಿತರ ಹಲವಾರು ಸೇವಾ ತಂಡಗಳು ಇವತ್ತು ನಮ್ಮ ವಿಶ್ವ ಪರಿಸರ ದಿನಾಚರಣೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು ಕಾರ್ಯಕ್ರಮ ವಿಶ್ವ ಪರಿಸರ ಈಗಾಗಲೇ ನಮ್ಮ ಇದರ ಸಂಯೋಜಕರಾದಂಥ ರಿಯಾಜ್ ಅವರು ಹೇಳಿದ ಹಾಗೆ ಇದು ಈ ಒಂದು ವರ್ಷದ ಇದರಲ್ಲಿ ಓನ್ಲಿ ಒನ್ ಅರ್ತ್ ಅಂತ ಹೇಳಿದರೆ ನಮ್ಮಲ್ಲಿ ಇರುವುದು ನಮಗಾಗಿ ಒಂದೇ ಒಂದು ಭೂಮಿ, ಆ ಸೃಷ್ಟಿ. ಆ ಒಂದು ಭೂಮಿಯನ್ನು ಯಾವ ರೀತಿ ನಾವು ಸಮತೋಲನದಲ್ಲಿ ಇಟ್ಕೊಳ್ಬೇಕು ಅಂಥೇಳಿ ಆ ಒಂದು ಉದ್ದೇಶದಿಂದ ಇದು ಬಹುಶಃ 1973ರಲ್ಲಿ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನಿಂದ ಸ್ವೀಡನ್ನಲ್ಲಿ ಈ ವಿಶ್ವ ಪರಿಸರ ಒಕ್ಕೂಟ ಮತ್ತು ವಿಶ್ವ ಪರಿಸರ ದಿನಾಚರಣೆ ಆರಂಭವಾಯಿತು. ಅದರ ನಂತರ 1974ರಿಂದ ಪ್ರತಿ ವರ್ಷ ಜೂನ್ 5ನೇ ತಾರೀಕಿಗೆ ಈ ವಿಶ್ವ ಪರಿಸರ ದಿನಾಚರಣೆ ಆಗ್ತಾಯಿತ್ತು. ಇದರಲ್ಲಿ ಬಹುಶಃ ಈ ವಿಶ್ವ ಪರಿಸರ ದಿನಾಚರಣೆ ಅಂತ ಹೇಳಿದರೆ ಇದರಲ್ಲಿ ಪ್ಲಾಸ್ಟಿಕ್ ನಿರ್ಮೂಲನ, ಗ್ಲೋಬಲ್ ವಾರ್ಮಿಂಗ್ ಅಥವಾ ಈ ನದಿ ಮಲಿನೀಕರಣ ಹಾಗೂ ಇನ್ನಿತರ ಹಲವಾರು ಇದು ಗಾಳಿ ಮಾಲಿನ್ಯ ಅಥವಾ ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ, ಈ ರೀತಿ ಪರಿಸರದ ಯಾವ ರೀತಿಯ ಪರಿಸರದ ಸಮತೋಲನ ಅದು ಅದರಲ್ಲಿ ಅನ್ಸ್ಟೆಬಿಲಿಟಿ ಅಥವಾ ಅಸಮತೋಲನಗೊಳ್ತದ ಆ ರೀತಿಯಿಂದ ಅದರಿಂದಾಗಿ ನಮ್ಮ ಆರೋಗ್ಯದ ಮೇಲೆ ಅದರ ಪರಿಣಾಮ ಬೀರ್ತದೆ. ಸೊ ಪರಿಸರ ಇದ್ದರೆ ನಮ್ಮ ಆರೋಗ್ಯ, ನಮ್ಮ ಆರೋಗ್ಯ ಇದ್ದರೆ ನಮ್ಮ ಹೆಲ್ದಿ ಜೀವನ ಅಥವಾ ನಾವೇನು ಹೇಳ್ತೇವೆ ಸರಳ ಅಥವಾ ಉದಾತ್ತ ನಮ್ಮ ಜೀವನ ಅಥವಾ ಚಿಂತನ ಇರ್ತದೆ. ನಗರಸಭೆ ಸದಸ್ಯ ವೀಣಾ ಶಾಂತಿ ಡಿಸೋಜ, ಮೈಕಾಲ ರೋಶನಿ ನಿಲಯ MSW ಇದರ ನಿರ್ದೇಶಕ ಕಿಶೋರ್ ಅತ್ತಾವರ,
ಹಸಿರು ದಳತೆ ನಾಗರಾಜ್ ಬಜಾಲ್, ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಜಿಲ್ಲೆರ ತಲೆಮುಪ ಮೊಹಮ್ಮದ್ ಪರ್ವೇಜ್, ಲಯನ್ಸ್ ಫೋಕಸ್ ತಲೆಮುಪ ಪ್ರಶಾಂತ್ ಡಿಸೋಜ, ನೆದಕಮಾರಾಯಿ ಸುಂದರ ಉಳ್ಳಿಯ, ಪೆರ್ಮನೂರ್ ಕಥೋಲಿಕ್ ಸಭಾ ಇದರ ತಲೆಮುಪ ನವೀನ್ ಡಿಸೋಜ, ತನುಜ್ ಶೆಟ್ಟಿ, ಆಶಾಲತಾ ಸುವರ್ಣ, ಆಲಿಯಬ್ಬ ಉಳಿಯ, ಪ್ರೊಫೆಸರ್ ಹರ್ಷರಾಜ್ ಗಟ್ಟಿ, ಮಾಧವ್ ಉಳ್ಳಾಲ್ ಪಿನ್ನೆ ವಾಸುದೇವರಾವ್ ಇಂಗೈನಾರು, ಅರುಣ್ ಡಿಸೋಜ ಬಿರ್ನಾರ್ ಮರ್ಹಬ ಚೊಂತು, ರಿಯಾಜ್ ಮಂಗಳೂರು ಸುರೂತೆ ಪಲ್ಕಮುಂಡಿತು, ಪ್ರೇಮ್ ಪ್ರಕಾಶ್ ಡಿಸೋಜ ನನ್ನಿ ಚೊಂತು. ಈ ವಾರ್ತೆ ಬ್ಯಾರಿ ವಾರ್ತೆ ಉಡೆಗೆ ಅಕೇರಿ ಆಯ್ತು ಬಂಡೆ ವಾರ್ತೆ ಇದೇ നേരത്തെ നിങ്ങൾ മുന്നിൽ ಬಂಡ ಅತ್ತ ತೋಲ್ ನೋಕಿಂಡಿಕರು ನಂಗಲಿಂಗಲೆ ಪಿರ್ಸತೆ ಚಾನಲ್ ಪೋಸಕರು.